ಡಾಕ್ಟರ್ ಕೆ ನಾಗಣ್ಣ, ಸಹಾಯಕ ನಿರ್ದೇಶಕರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ, ತುಮಕೂರು. ಕರ್ನಾಟಕ ಸರ್ಕಾರದ ಸಂಸ್ಥೆಯಾದ ಕರ್ನಾಟಕ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ತುಮಕೂರು ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕುರಿ ಸಾಕಾಣಿಕೆದಾರರಿಗೆ ಮತ್ತು ಕುರಿ ಮಾಲೀಕರಿಗೆ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾಯಿದ್ದೇವೆ. ನಮ್ಮ ಇಲಾಖೆಯಲ್ಲಿ ಪ್ರಪ್ರಥಮವಾಗಿ ಅನುಗ್ರಹ ಯೋಜನೆ ಅಂತ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಈಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬೊಮ್ಮಾಯಿ ಸರ್ ಅವರು ಹಿಂದೆ ಏನು ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಮುಂದುವರಿಸಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಕುರಿ ಸಾಕಾಣಿಕೆದಾರ ಕುರಿ ಮಾಲೀಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗೇನು ಅನುಗ್ರಹ ಕೊಡುಗೆ ಯೋಜನೆ 3 ತಿಂಗಳಿಂದ 6 ತಿಂಗಳಿರ್ತಕ್ಕಂಥ ಏನಾದರೂ ಮರಿ ಆಕಸ್ಮಿಕವಾಗಿ ಮರಣೆ ಹೊಂದಿದೆ ಆದರೆ ಅದಕ್ಕೆ 3,500,000 ಸಹಾಯಧನವನ್ನು ಹಾಗೂ 6 ತಿಂಗಳಿಂದ ಮೇಲ್ಪಟ್ಟಂಥ ಸ್ವತಂತ್ರ ಕುರಿಗೆ 5,000 ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಕಳೆದ ಸಾರಿ 21-22ನೇ ಸಾಲಿನಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 1,33,00,000 ಸಹಾಯಧನವನ್ನು ನೇರ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ದೇವೆ. ಈಗ 22-23ನೇ ಸಾಲಿನಲ್ಲಿ ಸುಮಾರು 2,385 ಫಲಾನುಭವಿಗಳಿಗೆ, ಅಂದರೆ ನವಂಬರ್-ಡಿಸೆಂಬರ್ ಫಲಾನುಭವಿಗಳಲ್ಲಿ ಸುಮಾರು 1,61,00,000 ಬಿಲ್ಲನ್ನು ತಯಾರಿಸಿ ಈಗ ನಿಗಮಕ್ಕೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಾವೀಗ RKV ಯೋಜನೆ SCP, TSP ಮತ್ತು ಸಾಮಾನ್ಯ ವರ್ಗದವರಿಗೆ ಸುಮಾರು ಒಂದು 65 ಗುರಿಗಳನ್ನು ಸರ್ಕಾರ ನೀಡಿತ್ತು. 50 ಸಾಮಾನ್ಯರಿಗೆ, 11 ಪರಿಶಿಷ್ಟ ಜಾತಿಯವರಿಗೆ, 4 ಪರಿಶಿಷ್ಟ ಪಂಗಡದವರಿಗೆ ನಾವು ಈಗ ಆಯ್ಕೆ ಮಾಡಿದ್ದೇವೆ. ಅದೀಗ ಅನುಷ್ಠಾನ ಹಂತದಲ್ಲಿದೆ. ಇನ್ನು ವಲಸೆ ಕುರಿಗಾರರು ವಲಸೆ ಹೋದಂತಹ ಸಮಯದಲ್ಲಿ ಈ ಮಳೆಯಿಂದ ಬಿಸಿಲಿಂದ ರಕ್ಷಣೆ ಆಗಲಿ ಅಂತೇಳಿ ಒಂದು ಪರಿಕರ ಕಿಟ್ಟನ್ನು, ಅಂದರೆ ಟೆಂಟು, ಒಂದು ಬ್ಯಾಟ್ರಿ, ರೈನ್ ಕೋಟು ಇರ್ತಕ್ಕಂಥ ಒಂದು ಕಿಟ್ಟನ್ನು ಕೂಡ ನಾವು ಸುಮಾರು 20 ಜನ ಫಲಾನುಭವಿಗಳಿಗೆ ಈ ಇದರಲ್ಲಿ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ಏನು ಮಾಂಸದ ತಯಾರಿಸ್ತಕ್ಕಂಥ ಪದಾರ್ಥಗಳನ್ನು ಜನರಿಗೆ ಮುಟ್ಟಿಸಬೇಕು ಮತ್ತು ಅದರ ಏನು ಒಂದು ಉತ್ತಮ ಪ್ರೋಟೀನ್ ಅಂಶವನ್ನು ಏನು ಮಾಂಸದಲ್ಲಿರುತ್ತೆ ಅದನ್ನು ಜನರಿಗೆ ನೀಡಬೇಕಂತ ಉದ್ದೇಶದಿಂದ ಮಾಂಸ ಮಾರಾಟ ವಾಹನ ಕೂಡ ನಾವು ನಮ್ಮ ಸಂಘಗಳಿಗೆ ಒಂದು ಸುಮಾರು 4 ಸಂಘಗಳಿಗೆ 5,50,000 ಸಹಾಯಧನವನ್ನು ನೀಡಿದ್ದೇವೆ. ಮತ್ತು ನಾವು ಪ್ರತಿ ವರ್ಷ ಸುಮಾರು ಒಂದು 17.5 ಲಕ್ಷ ಕುರಿ ಮೇಕೆ ನಮ್ಮ ಜಿಲ್ಲೆಯಲ್ಲಿ ಇದೆ. ಅಷ್ಟು ಕುರಿ ಮತ್ತು ಮೇಕೆಗಳಿಗೆ ನಾವು ಉಚಿತವಾಗಿ ಜಂತು ನಿವಾರಕ ಔಷಧಿಗಳನ್ನು ವಿತರಣೆ ಮಾಡಿ ಹಲವಾರು ಕ್ಯಾಂಪ್ಗಳನ್ನು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಇಡೀ ಜಿಲ್ಲೆಯಾದ್ಯಂತ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಈ ಜನರಿಗೆ ನಾವು ಏನು ಕುರಿ ಸಾಕಾಣಿಕೆದಾರರು, ಕುರಿ ಮಾಲೀಕರಿದ್ದಾರೆ, ಅವರಿಗೆ ಆಧುನಿಕವಾಗಿ ಕುರಿ ಸಾಕಾಣಿಕೆ ಬಗ್ಗೆ ತರಬೇತಿಗಳನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ನಮ್ಮ ತುಮಕೂರಿರ್ತಕ್ಕಂತಹ ತರಬೇತಿ ಕೇಂದ್ರದಲ್ಲಿ ಆಯೋಜಿಸ್ತಕ್ಕಂತಹ ತರಬೇತಿಗಳಲ್ಲಿ ನಾವೆಲ್ಲ ಭಾಗವಹಿಸಿ ಏನು ಈಗ ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಕುರಿಯನ್ನು, ಮೇಕೆಯನ್ನು ಏನು ನಮ್ಮ ವಿದ್ಯಾವಂತರಿದ್ದಾರೆ, ಹೆಚ್ಚು ಓದಿರ್ತಕ್ಕಂಥ ವಿದ್ಯಾವಂತ ಪುರುಷ ಮತ್ತು ಮಹಿಳೆಯರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಭಾಳ ಇಚ್ಛೆ ಪಟ್ಟಿದ್ದಾರೆ, ಆಕರ್ಷಿತರಾಗಿದ್ದಾರೆ. ಆದ್ದರಿಂದ ಅವರಿಗೆ ಬೇಕಾಗ್ತಕ್ಕಂಥ ಏನು ಸಲಹೆಗಳನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಹೀಗೆ 10 ಕೆಲವು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಬೊಮ್ಮಾಯಿ ಸರ್ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿ ಜನರಲ್ಲಿ ಇವತ್ತು ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಒಂದು ಆಂದೋಲನ ರೀತಿಯಲ್ಲಿ ನಡೀತಾ ಇದೆ. ಇದು ಇವತ್ತು ನಿರುದ್ಯೋಗ ಸಮಸ್ಯೆ ಅಂತ ಕಾಡ್ತಾ ಇದೆ. 50-60% ಜನ ಇವತ್ತು ಈ ಚಟುವಟಿಕೆಯಿಂದ, ಹೈನುಗಾರಿಕೆ ಮತ್ತು ಕುರಿ ಮೇಕೆ ಸಾಕಾಣಿಕೆಯಿಂದ ಇವತ್ತು ಹಳ್ಳಿಗಾಡಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಎಂಥ ಬರಗಾಲ ಇದ್ದಂಥ ಸಮಯದಲ್ಲೂ ಕೂಡ ಇವತ್ತೇನು ಜನ ಜೀವನ ಮಾಡಿದ್ದಾರೆ ಅಂದರೆ ಅದಕ್ಕೆ ಹೆಚ್ಚು ಸಲಹೆಗಳನ್ನು, ಹೆಚ್ಚು
ಸಹಾಯವನ್ನು ಜನಗಳಲ್ಲಿ ಮಾಡಿದ್ದೇ ಆದರೆ ಈ ಕುರಿ ಮತ್ತು ಮೇಕೆ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಗೋಹತ್ಯೆ ನಿಷೇಧ ಆಗಿದೆ, ಗೋಮಾಂಸ ಎಲ್ಲೂ ಲಭ್ಯ ಆಗ್ತಾ ಇಲ್ಲ, ಗೋಗಳ ಹತ್ಯೆ ಮಾಡೋಂಗಿಲ್ಲ. ಆದ್ದರಿಂದ ನಾವಿವತ್ತು ಕುರಿ ಮೇಕೆಗಳ ಸಂಖ್ಯೆ ಜಾಸ್ತಿ ಮಾಡದೇ ಇದ್ದರೆ ಏನು ನಾವು ಈ ಮಾಂಸಕ್ಕೆ ಅವಲಂಬಿರ್ತಕ್ಕಂಥ ಜನಸಂಖ್ಯೆ, ಆ ಜನರು ಈ ಕಡೆ ಕುರಿ ಮೇಕೆಗೆ ಬಂದಾಗ ಆ ಜಾಸ್ತಿ ಮಾಂಸದ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದ ಆ ಜಾಸ್ತಿ ಆದಾಗ ಈ ಮಾಂಸವನ್ನು ತಿಂದ ಬೇರೆ ಬೇರೆ ಕಡೆ ಜನ ಹೋಗೋ ಅವಕಾಶ ಇರೋದ್ರಿಂದ ನಾನು ಕೇಳೋದಿಷ್ಟೇ, ಸರ್ಕಾರ ಹೆಚ್ಚು ಹೆಚ್ಚು ಸಹಾಯಧನವನ್ನು ಕೊಟ್ಟು ಕುರಿ ಮತ್ತು ಮೇಕೆ ಸಂಖ್ಯೆ ಬಗ್ಗೆ ಸಹಾಯ ನೀಡಬೇಕು ಅಂತೇಳಿ ಕೋರ್ತಾ, ಏನು ನಮ್ಮ ಜನ ಕುರಿ ಸಾಕಾಣಿಕೆ ಕುರಿ ಮೇಕೆ ಸಾಕಾಣಿಕೆದಾರರು ಏನೀಗ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಇವತ್ತು ಮಳೆ ಏನು ಭರಣಿ ಕೃತಿಕಾ ಮಳೆ, ಅಶ್ವಿನಿ ಮಳೆ ಮತ್ತು ಭರಣಿ ಮಳೆಯಲ್ಲಿ ಮೋಡ ಆದ ತಕ್ಷಣ ಮಿಂಚು ಹುಟ್ಟುವ ಮುಂಚೆ ಅವರು ತಮ್ಮ ಇರ್ತಕ್ಕಂಥ ಹಟ್ಟಿಗಳಿಗೆ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ಬಂದು ತಮ್ಮ ಕುರಿಗಳನ್ನು ಮತ್ತು ಮೇಕೆಗಳನ್ನು ಬಿಡಬೇಕು ಅಂತೇಳಿ ತಮ್ಮ ಸಮಸ್ತ ಕುರಿ ಸಾಕಾಣಿಕೆದಾರರಲ್ಲಿ ಮನವಿ ಮಾಡ್ಕೊತೇನೆ.